ಉಡುಪಿ ಜಿಲ್ಲೆಯ ಮಲ್ಪೆಯ ಸಮುದ್ರ ತೀರದ ತೊಟ್ಟಂ ಬಳಿ ಅಲೆಗಳ ರಭಸಕ್ಕೆ ದೋಣಿ ಮಗುಚಿ ಬಿದ್ದಿದ್ದು ಏಡಿ ಮೀನು ಹಿಡಿಯಲು ಹೋಗಿದ್ದ 4 ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೋಣಿ ಮಗುಚಿ ಬಿದ್ದ ಬಗ್ಗೆ ತೊಟ್ಟಂ ವಾರ್ಡಿನ ನಗರಸಭಾ ಸದಸ್ಯ ಯೋಗೇಶ್ ಅವರು ಈಶ್ವರ್ ಮಲ್ಪೆ ತಂಡಕ್ಕೆ ಮಾಹಿತಿಯನ್ನು ನೀಡಿದ್ರು. ಸ್ಥಳೀಯರಾದ ಪ್ರವೀಣ್ ಉದಯ್ ಅವರ ಜತೆ ಸೇರಿ ಲೈಫ್ ಜಾಕೆಟ್ ನೀಡಿ 4 ಮೀನುಗಾರರ ಜೀವವನ್ನು ಉಳಿಸಲಾಗಿದೆ ಎಂದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ತಿಳಿಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಮಲ್ಪೆಯ ಕಡಲು ಪ್ರಕ್ಷುಬ್ಧವಾಗಿರುತ್ತದೆ, ಈಜು ಬರುತ್ತದೆ ಎಂದು ಹೇಳಿ ಯಾರೂ ಕೂಡ ನೀರಿಗೆ ಇಳಿಯುವ ಸಾಹಸವನ್ನ ಮಾಡದಿರಿ. ಯಾವ ಕ್ಷಣದಲ್ಲಿ ಅಲೆಗಳು ಮೇಲಕ್ಕೆ ಉಕ್ಕಿ ಬರುತ್ತದೆ ಎಂದು ಹೇಳಲು ಸಾಧ್ಯವಾಗೋದಿಲ್ಲ. ಎಲ್ಲಾ ಮೀನುಗಾರರು ಲೈಫ್ ಜಾಕೆಟ್ ಹಾಕಿಯೇ ಮೀನುಗಾರಿಕೆಗೆ ತೆರಳಬೇಕು ಎಂದು ಈಶ್ವರ್ ಮಲ್ಪೆ ಅವರು ಸಲಹೆಯನ್ನು ನೀಡಿದ್ದಾರೆ. ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ 4 ಜನ ರಕ್ಷಣೆ ಮಾಡಿದ ಸ್ಥಳೀಯರು ಎಲ್ಲ ಒಂದು ಇಲ್ಲಿನ ಮೀನುಗಾರಿಕರು ಎಲ್ಲ ಸೇರಿ ಮತ್ತೊಂದು ಲೈಫ್ ಜಾಕೆಟ್ ತಗೊಂಡು ನಾವೆಲ್ಲ ಅಲ್ಲಿಗೆ ಹೋಗಿ ಆ 4 ಜನ ಈಗ ಬದುಕಿದ್ದಾರೆ. ಏನಂತ ಗೊತ್ತಿಲ್ಲ, ನಮ್ಮ ಮೀನುಗಾರರು ಬದುಕಿದ್ರೆ ನಾಳೆ ಸಹ ದುಡಿಯಬಹುದು. ಆದರೆ ಏನೋ ಪಾಪ ಹೊಟ್ಟೆ ಹಸಿವಾಗಿ ಹೋಗ್ತಾರೆ. ದೊಡ್ಡ ದುರಂತ ಆಗುವುದನ್ನು ಇವತ್ತು ಆ ದೇವರು ತಪ್ಪಿಸಿದ್ದಾರೆ. ಆ ಭಗವಂತ ಗಣಪತಿ ತಪ್ಪಿಸಿದ ನಾವು ಎಣಿಸಬೇಕು. ಯಾವ ವ್ಯವಸ್ಥೆಗಳಿಲ್ಲ. ಶುರುವಾಗಿ ಇಲ್ಲಿಯ ಲೋಕಲ್ಸ್ ಎಲ್ಲ ಪ್ರವೀಣನ ಸೇರಿ ಎಲ್ಲ ಅದಕ್ಕೆ ಏನು ಬೇಕು ಇಕ್ವಿಪ್ಮೆಂಟ್ಸ್, ಆ ರೋಪ್ ಆಗಿರ್ಬೋದು, ಲೈಫ್ ಜಾಕೆಟ್ ಆಗಿ ತರಲಿಕ್ಕೆ ಓಡಿದ್ದಾರೆ. ಈಶ್ವರ್ ಮಲ್ಪೆ ಕಾಲ್ ಬಂದಾಗ ಒಂದು ಒಳ್ಳೆಯ ಸಂದರ್ಭ, ಆ ಟೈಮಿಂಗ್ ಚೆನ್ನಾಗಿತ್ತು. ಅವರ ಮನೆಯವರ ಆಶೀರ್ವಾದ ಒಳ್ಳೆಯದಿತ್ತೇನು ಇವತ್ತು ಬದುಕು ಉಳಿದಿದ್ದಾರೆ. ಸಂತೋಷ ಏನಂತ ಹೇಳಿದ್ರೆ ಆ ಎಲ್ಲರ ಮೀನುಗಾರರು ಸೇಫ್ ಆದರು ಇವತ್ತು.